ಕಳೆದ ಕೆಲವು ದಿನಗಳ ಹಿಂದೆ ಬಂಟ್ವಾಳದ ಚಂಟಿಮಾರ್ನಲ್ಲಿ ಕಾರು ಹಾಗೂ ಟ್ಯಾಂಕರ್ ಮಧ್ಯೆ ನಡೆದ ಅಪಘಾತದ ವೇಳೆ ಕಾರಿನಲ್ಲಿದ್ದ 2.3 ಲಕ್ಷ ರೂಪಾಯಿ ನಗದು ಹಾಗೂ ದಾಖಲೆ ಕಾಣೆಯಾಗಿದೆ ಎಂದು ಪೊಲೀಸರಿಗೆ ದೂರು ನೀಡಿದ್ದು, ಪ್ರಸ್ತುತ ಅದು ಕಾರಿನಲ್ಲಿ ನಾಟಕೀಯ ರೀತಿಯಲ್ಲಿ ಪತ್ತೆಯಾಗಿದ್ದು, ಅದನ್ನು ಮನೆಯವರಿಗೆ ಸುರಕ್ಷಿತವಾಗಿ ಹಸ್ತಾಂತರಿಸಲಾಗಿದೆ. ಜೂನ್ 1ರಂದು ನಡೆದ ಅಪಘಾತದಲ್ಲಿ ಬಡಂತ್ಯಾರ ನಿವಾಸಿ ಕಾರು ಚಾಲಕ ರೋಷನ್ ಸೆರಾವ್ ಅವರು ಮೃತಪಟ್ಟಿದ್ದು, ಕ್ಯಾಟರಿಂಗ್ ಉದ್ಯಮ ನಡೆಸುತ್ತಿದ್ದವರು ಮುನ್ನಾ ದಿನ ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದ ಹಣವನ್ನು ಪಡೆದು ಮನೆಗೆ ಹಿಂತಿರುಗ್ತಾ ಇದ್ದರು. ಕಾರು ಚಂಟಿಮಾರ್ನಲ್ಲಿ ಅಪಘಾತಗೊಂಡ ಬಳಿಕ ಪರಿಶೀಲನೆ ನಡೆಸಿದಾಗ ಹಣ ಹಾಗೂ ದಾಖಲೆ ಅದರಲ್ಲಿ ಸಿಕ್ಕಿರಲಿಲ್ಲ. ಹೀಗಾಗಿ ಅವರು ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾದರೆ, ಕಾರಿನ ನೂತನ ತಂತ್ರಜ್ಞಾನದಲ್ಲಿ ಅಪಘಾತ ಸಂಭವಿಸಿದಾಗ ಡ್ಯಾಶ್ ಬೋರ್ಡಿನ ಡ್ರಾಯರ್ ಒಳಗೆ ಮುಚ್ಚಿಕೊಳ್ಳುತ್ತದೆ. ಆ ಪ್ರಕಾರ ತನಿಖೆ ನಡೆಸಿದಾಗ ನಗದು ದಾಖಲೆ ಪತ್ರ ಕಾರಿನಲ್ಲಿ ಇತ್ತು.